ಪಂಜ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ಜಾತ್ರೋತ್ಸವದ ಪ್ರಯುಕ್ತ ಪಂಜದ ಪುದ್ಯಕಟ್ಟೆಯ ಬಳಿಯಿಂದ ಶ್ರೀದೇವರಿಗೆ ಊರಿನ ಹಿರಿಯ ಮಧ್ಯಸ್ಥರಾದ ತಿಮ್ಮಪ್ಪಗೌಡ ಪುತ್ಯರವರ ಮೂಲಕ ವಿಶೇಷ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ಒಡೆಯುವ ಮೂಲಕ ಹಸಿರು ಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಯಿತು. ಈ ವರ್ಷ ವಿಶೇಷವಾಗಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಬೀದಿ ಅಲಂಕಾರ ಮಾಡಿ ಜಾತ್ರೋತ್ಸವದ ಸಂಭ್ರಮವನ್ನು ಹೆಚ್ಚಿಸುವ ಬಗ್ಗೆ ತೀರ್ಮಾನಿಸಲಾಗಿದ್ದು, ಊರಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸದ್ದಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಯ ಕರ್ನಾಟಕ ಯುವಕ ಮಂಡಲ ಹಾಗೂ ಕೃಪಾ ಯುವತಿ ಮಂಡಲಗಳ ಜೊತೆ ಸೇರಿ ಹಿಂದೂ ಜಾಗರಣ ವೇದಿಕೆ ಪಂಜ ಪರಿಸರವನ್ನ ಕೇಸರಿಮಯವಾಗಿ ಅಲಂಕರಿಸಿ ಜಾತ್ರೋತ್ಸವದ ಹುರುಪನ್ನ ಹೆಚ್ಚಿಸಿದ್ದಾರೆ. ಹಸಿರು ಕಾಣಿಕೆಯ ಮೆರವಣಿಗೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಪಂಜದ ಕಾರ್ಯಕರ್ತರು ಸಮವಸ್ತ್ರವನ್ನ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಜೊತೆಗೆ ಬಿಎಂಎಸ್ ಪಂಜದ ಸದಸ್ಯರು ಕೂಡ ತಮ್ಮ ಸಮವಸ್ತ್ರ ಧರಿಸಿ ತಮ್ಮ ರಿಕ್ಷಾಗಳೊಂದಿಗೆ ಮೆರವಣಿಗೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು. ಮೆರವಣಿಗೆಯಲ್ಲಿ ಗೊಂಬೆಗಳೊಂದಿಗೆ ಸಾಗಿದ ನಂತರವೇ ದೇವಾಲಯದಲ್ಲಿ ಹಸಿರು ಹೊರೆ ಕಾಣಿಕೆಯ ಪೂಜೆ ಸಲ್ಲಿಸಿದ ಬಳಿಕ ಸಮರ್ಪಣೆಯಾದ ಹಸಿರು ಕಾಣಿಕೆಯನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಬಿಎಂಎಸ್ ಪಂಜದ ಸದಸ್ಯರು ಹಾಗೂ ಮಕ್ಕಳು, ಮಹಿಳೆಯರನ್ನ ಒಳಗೊಂಡು ಊರಿನ ಸಮಸ್ತ ಭಕ್ತಾದಿಗಳು ಸೇರಿ ವಾಹನಗಳಿಂದ ತೆಗೆದು ದೇವಳದ ಆವರಣದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟು ಲಘು ಉಪಹಾರ ಸ್ವೀಕರಿಸಿದ್ರು. ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪದ್ಮನಾಭ ರೈ ಅಗುಳಿಬೈಲು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಸಲಹಾ ಸಮಿತಿಯ ಸದಸ್ಯರು, ಹಸಿರು ಕಾಣಿಕೆ ನಿರ್ವಹಣಾ ಸಂಚಾಲಕರು ಹಾಗೂ ಊರಿನ ಅನೇಕ ಪ್ರಮುಖ ಹಿರಿಯರು ಈ ವೇಳೆ ಪಾಲ್ಗೊಂಡಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಪೆರುವಾಚೆ.